ಮಂಗಳೂರನ್ನೇ ನಡುಗಿಸಿದ್ದ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿ ಈಗ ಶರಣಾಗಿದ್ದಾನೆ. ನಾನೇ ಬಾಂಬ್ ಬಿಟ್ಟಿದ್ದು ಅಂತ ಎನ್ಐಎ ಕೋರ್ಟ್ ಮುಂದೆ ಶಾರಿಕ್ ತಪ್ಪೊಪ್ಪಿಕೊಂಡಿದ್ದಾನೆ. ಈ ಭಯೋತ್ಪಾದಕನಿಗ ಸಿಗಲಿರೋ ಶಿಕ್ಷೆಯೆಷ್ಟು? ಏಪ್ರಿಲ್ 10ಕ್ಕೆ ಹೊರಬೀಳಲಿರೋ ಆ ಮಹತ್ವದ ತೀರ್ಪಿನ ಡೀಟೇಲ್ಸ್ ನೋಡಿ. 2022ರ ನವೆಂಬರ್ 19 ಮಂಗಳೂರಿನ ಕಂಕನಾಡಿ ಹತ್ತಿರ ಚಲಿಸ್ತಾ ಇರೋ ಆಟೋದಲ್ಲಿ ದೊಡ್ಡ ಸದ್ದಿನೊಂದಿಗೆ ಸ್ಫೋಟ ನಡೆದಿತ್ತು. ಕುಕ್ಕರ್ ಒಳಗೆ ಬಾಂಬ್ ಬಿಟ್ಟು ಮಂಗಳೂರಿನಲ್ಲಿ ದೊಡ್ಡ ಮಟ್ಟದ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ದ ಶಾರಿಕ್ ಆ ಘಟನೆಯಲ್ಲಿ ತಾನೇ ಗಂಭೀರವಾಗಿ ಗಾಯಗೊಂಡಿದ್ದ. ಮೊದಮೊದಲು ನಾನು ನಿರಾಪರಾಧಿ ಅಂತ ನಾಟಕವಾಡಿದ್ದ ಈತ ಎನ್ಐಎ ಸಾಕ್ಷಿಗರನ್ನ ಒದಗಿಸಿದ ಮೇಲೆ ಬೇರೆ ದಾರಿಯಿಲ್ಲದೆ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಸದ್ಯ ಬೆಂಗಳೂರಿನ ಎನ್ಐಎ ವಿಶೇಷ ನ್ಯಾಯಾಲಯ ಈತನ ತಪ್ಪೊಪ್ಪಿಗೆ ಅರ್ಜಿಯನ್ನ ಅಂಗೀಕರಿಸಿದೆ. 2025ರ ಡಿಸೆಂಬರ್ನಲ್ಲಿ ಅರ್ಜಿ ಸಲ್ಲಿಸಿದ್ದ ಶಾರಿಕ್ ದೋಷಾರೋಪ ಪಟ್ಟಿಯಲ್ಲಿರೋ ಎಲ್ಲಾ ಅಂಶಗಳು ಸತ್ಯ ಅಂತ ಹೇಳಿದ್ದಾನೆ. ಏಪ್ರಿಲ್ 10ನೇ ತಾರೀಕು ಈತನಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆಯಾಗುತ್ತೆ ಅನ್ನೋದು ಕನ್ಫರ್ಮ್ ಆಗಲಿದೆ. ದೇಶದ ಭದ್ರತೆಗೆ ಸವಾಲು ಹಾಕಿದ್ದ ಈತನಿಗೆ ಕಠಿಣ ಶಿಕ್ಷೆ ಸಿಗಲಿ ಅನ್ನೋದು ಎಲ್ಲರ ಆಶಯ. ಒಟ್ಟಿನಲ್ಲಿ ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಇದು ದೊಡ್ಡ ಜಯ. ಈ ತೀರ್ಪಿನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಮಂಗಳೂರು ಮತ್ತು ಕರ್ನಾಟಕದ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.